ಪ್ರತಿಕೂಲ ವಾತಾವರಣದಿಂದಾಗಿ ವಾಯುಸೇನೆಯ ಕಿರಣ್ ಏರ್ಪತ್ ಯು-692 ವಿಮಾನ ಚಾಮರಾಜನಗರ ತಾಲೂಕಿನ ಭೋಗಾಪುರ ಗ್ರಾಮದಲ್ಲಿ ಗುರುವಾರ ಪತನಗೊಂಡಿತ್ತು. ಇದೊಂದು ತರಬೇತಿ ವಿಮಾನವಾಗಿದ್ದು, ಭೂಮಿಕಾ ಹಾಗೂ ತೇಜ್ಪಾಲ್ ಎಂಬವರು ಈ ವಿಮಾನವನ್ನು ಚಲಾಯಿಸುತ್ತಿದ್ದರು. ಅಪಘಾತದ ಸಂದರ್ಭದಲ್ಲಿ ಪ್ಯಾರಾಚೂಟ್ ಮೂಲಕ ಇಬ್ಬರು ವಿಮಾನದಿಂದ ಹಾರಿದ್ದು, ವಿಮಾನ ಪತನಗೊಂಡ 2 ಕಿಲೋಮೀಟರ್ ದೂರದಲ್ಲಿ ಇಬ್ಬರು ಬಿದ್ದಿದ್ದರು. ಇವರಿಬ್ಬರನ್ನು ವಾಯುಸೇನೆಯವರು ಪತ್ತೆ ಹಚ್ಚಿ ರಕ್ಷಣೆ ಮಾಡಿದ್ದು, ಬೆಂಗಳೂರಿಗೆ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಕರೆದೊಯ್ದರು. ಇಬ್ಬರಿಗೂ ಕುತ್ತಿಗೆ ಬಳಿ ಸಣ್ಣಪುಟ್ಟ ಗಾಯವಾಗಿದ್ದು, ಅಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರತ್ಯಕ್ಷದರ್ಶಿ ಸೋಮಶೇಖರ್, ವಿಮಾನ ತೀರಾ ಸಮೀಪದಲ್ಲೇ ಬಂದಿತ್ತು, ನೋಡುವಷ್ಟರಲ್ಲಿ ಉಲ್ಟಾ ಆಗಿ ಬ್ಲಾಸ್ಟ್ ಆಯಿತು ಎಂದಿದ್ದಾರೆ. ಸಮೀಪದಲ್ಲೇ ಚಾಮರಾಜನಗರದ ಕಡೆ ವಿಮಾನ ಹೋಯಿತು, ಬಳಿಕ ಮತ್ತೆ ನಮ್ಮ ಊರಿನತ್ತ ಬಂದಿತ್ತು. ನೋಡುವಷ್ಟರಲ್ಲಿ ಇಬ್ಬರು ಹೊರನೆಗೆದರು. ಇದಾಗಿ ಕೆಲವೇ ಕ್ಷಣಗಳಲ್ಲಿ ವಿಮಾನ ಉಲ್ಟಾ ಆಗಿ ಬ್ಲಾಸ್ಟ್ ಆಯಿತು. ವಿಮಾನ ಬಿದ್ದ 2 ಕಿಲೋಮೀಟರ್ ದೂರದಲ್ಲಿ ಅವರು ಬಿದ್ದಿದ್ದರು. ಸೇನೆಯವರು ಬರುತ್ತಾರೆ ಎಂದು ತಿಳಿಸಿ ಅಲ್ಲೇ ವಿರಮಿಸುತ್ತಿದ್ದರು ಎಂದು ಸೋಮಶೇಖರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಸರ್, ನಾನು 11 ಗಂಟೆ ಸಂದರ್ಭದಲ್ಲಿ ಮನೆಯಿಂದ ಈಚೆ ಬಂದಾಗ ಒಂದು ಮನೆ ಹತ್ರ ಫ್ಲೈಟ್ ಸೌಂಡ್ ಆಯ್ತಾಯಿತ್ತು. ಏನೋ ಸೌಂಡ್ ಆಯ್ತಿಲ್ಲ ಅಂತ ನೋಡಿದ್ರೆ ಅದು ಒಂದು ಜೆಟ್ ಫ್ಲೈಟ್ ಥರ, ಚಿಕ್ಕ ಫ್ಲೈಟ್ ಥರ ಕಾಣಿಸ್ತಾ ಇತ್ತು. ಹಂಗೆ ನೋಡ್ತಾನೆ ಇದ್ದೆ. ನೋಡ್ತಾ ಇರ್ಬೇಕಾದ್ರೆ ಒಂದು 10 ನಿಮಿಷ ಅದು ಚಾಮರಾಜನಗರ ಕಡೆಗೆ ಹೋಯ್ತು. ನಾವು ಭೋಗಾಪುರದಲ್ಲಿ ನಿಂತಿರ್ಬೇಕು ಸಂದರ್ಭದಲ್ಲಿ ನಾವು ಚಾಮರಾಜನಗರಕ್ಕೆ ಹೋಗಿ ರಿಟರ್ನ್ ಆಗ್ಬೇಕಾದ್ರೆ ಅದು ಉಲ್ಟಾ ಆಯಿತು. ಉಲ್ಟಾ ಆದ ತಕ್ಷಣ ಇಬ್ಬರು ಪೈಲಟ್ಗಳು ಅದರಿಂದ ಪ್ಯಾರಾಶೂಟ್ ಹಾಕೊಂಡು ಜಂಪ್ ಆದರು. ಅಷ್ಟೇ ಕಾಣಿಸಿದ್ದು. ಪುನಃ ಇಮಿಡಿಯೇಟ್ 2 ಸೆಕೆಂಡ್ಗೆ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆಗಿ ನಮ್ಮ ಭೋಗಾಪುರ ಪಂಚಾಯತಿಯಿಂದ ಒಂದು 500 ಮೀಟರ್ ದೂರದಲ್ಲಿ ಅದು ಒಂದು ಗೌರ್ಮೆಂಟ್ ಜಾಗದಲ್ಲಿ ಬ್ಲಾಸ್ಟ್ ಆಗಿ ಬಿದ್ದಿತ್ತು. ನಾವು ತಕ್ಷಣ ಅಲ್ಲಿಗೆ ಬಂದ್ವಿ, ಬಟ್ ಅಲ್ಲಿ ಇನ್ಯಾರೂ ಇರಲಿಲ್ಲ. ಆಮೇಲೆ ನೋಡ್ತಾ ಇದ್ದಂಗೆ ಅಕ್ಕಪಕ್ಕ ಜಮೀನವ್ರು ಓಡ್ ಬಂದರು, ನಮ್ಮ ಕಡೆ ಇಬ್ಬರು ಬಂದು ಇಳಿದಿದ್ದಾರೆ ಅಂತ. ನಾವು ಅಲ್ಲೂ ಕೂಡ ಹೋದ್ರೆ ಅಲ್ಲಿ ಇಬ್ಬರು ಪೈಲಟ್ಗಳು ಬಿದ್ದಿದ್ರು ಕೆಳಗಡೆ, ಅಂದರೆ ಪ್ಯಾರಾಶೂಟಿಂದ ಇಳಿದಿದ್ರು. ಬಟ್ ಅವ್ರಿಗೆ ಬ್ಯಾಕ್ ಪೇನ್ ಆಗಿತ್ತು. ಒಬ್ಬರ ಹೆಸರು ತೇಜ್ಪಾಲ್ ಅಂತ, ಒಬ್ಬರ ಹೆಸರು ಭೂಮಿಕಾ ಅಂತ. ತೇಜ್ಪಾಲ್ ಅನ್ನೋರು ಒಂದು ಅರೌಂಡ್ 50 ವರ್ಷ ಇರ್ಬೋದು. ಅವ್ರಿಗೆ ಸ್ವಲ್ಪ ವೇಟ್ ಆಗಿತ್ತು, ಮತ್ತು ತುಟಿ ಹತ್ರ ಹೊಡೆದೋಗಿ ಬ್ಲಡ್ ಬರ್ತಾಯಿತ್ತು. ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲ ಬೇಡ, ನಮ್ಮದೇ ರೆಸ್ಕ್ಯೂ ಟೀಮ್ ಬರ್ತಾ ಇದೆ, ನಾವು ಇನ್ಫಾರ್ಮ್ ಮಾಡಿದ್ವಿ, GPS ಕೂಡ ಕೊಟ್ಟಿದ್ದೀವಿ ಅವ್ರಿಗೆ, ಇಮಿಡಿಯೇಟ್ ಬರ್ತಾರೆ ಅಂದರು. ಅವ್ರು ಹಂಗಂದು ಒಂದು 20 ನಿಮಿಷಕ್ಕೆ ಅಲ್ಲಿಗೆ ಅವ್ರದ್ದೇ ಆದಂಥ 3 ಹೆಲಿಕಾಪ್ಟರ್ ಬಂದು ಅವ್ರನ್ನ ರೆಸ್ಕ್ಯೂ ಮಾಡಿ ಅವ್ರನ್ನ ಇಮಿಡಿಯೇಟ್ ತೊಗೊಂಡೋಗಿ. ತಮ್ಮ ಹೆಸರು? ಸೋಮಶೇಖರ್ ಅಂತೇಳಿ, ನಾನು ಭೋಗಾಪುರ ಗ್ರಾಮ ಪಂಚಾಯತ್ ಮೆಂಬರ್.